ಏನು ರೈತ ಹೋರಾಟಕ್ಕೆ ಅಥವಾ ರೈತ ಚಳವಳಿಗೆ ಭಾರಿ ಮಹತ್ವದ ದಿವಸ ಇವತ್ತು. ಏನು ಗದಗ ಜಿಲ್ಲೆಯ ನರಗುಂದದಲ್ಲಿ ನಡೀತಾ ಇರುವಂಥ ನರಗುಂದ ನವಲಗುಂದ ರೈತ ಬಂಡಾಯದ ಸ್ಮರಣೆಯ ಒಂದು ಸ್ಮರಣಾ ದಿನ ಇವತ್ತು ನಡೀತಾ ಉಂಟು. 41ನೇ ಈ ಒಂದು ಹುತಾತ್ಮ ದಿನಾಚರಣೆ ಕರ್ನಾಟಕದ ರೈತ ಚಳವಳಿಯ ಭಾರಿ ದೊಡ್ಡ ಒಂದು ಅಸ್ಮಿತೆ, ಇದು ಭಾರಿ ದೊಡ್ಡ ಒಂದು ನೆನಪು ಅಂತ ಹೇಳ್ಬೋದು. ರೈತ ಚಳವಳಿಗೆ ಒಂದು ಭಾರಿ ದೊಡ್ಡ ಪ್ರೇರಣೆ ಆದಂಥ ಹೋರಾಟ ಈ ಒಂದು ಏನು ನರಗುಂದ ನವಲಗುಂದ ರೈತ ಬಂಡಾಯ. ಸೊ ಈ ಒಂದು ಬಂಡಾಯದ ಅಥವಾ ಈ ಒಂದು ಚಳವಳಿಯ 41ನೆಯ ಏನು ವರ್ಷವನ್ನು ಅಥವಾ 41ನೇ ಹುತಾತ್ಮ ದಿನಾಚರಣೆಯನ್ನು ರೈತ ಬಂಡಾಯದ ಅಥವಾ ರೈತರ ಹುತಾತ್ಮ ದಿನಾಚರಣೆಯನ್ನು ಇವತ್ತು ಆಚರಿಸಲಾಗ್ತಾ ಇದೆ. ಕರ್ನಾಟಕ ರಾಜ್ಯದ ಎಲ್ಲ ರೈತ ಸಂಘಗಳು, ಭಾರತೀಯ ಕೃಷಿಕ ಸಮಾಜ್ ಸಂಯುಕ್ತ, ಆಮೇಲೆ ಮಹದಾಯಿಗಾಗಿ ಮಹಾವೇದಿಕೆ, ಆಮೇಲೆ ಕರ್ನಾಟಕ ರೈತ ಸೇನೆ, ಆಮೇಲೆ ರೈತ ಸೇನೆ ಕರ್ನಾಟಕ ಪ್ರಾಂತ ರೈತ ಸಂಘ, ಉತ್ತರ ಕರ್ನಾಟಕ ರೈತ ಸಂಘ, ಆಮೇಲೆ ಕರ್ನಾಟಕ ಜನಶಕ್ತಿ, ಆಮೇಲೆ ದಲಿತ ಸಂಘರ್ಷ ಸಮಿತಿ, ಆಮೇಲೆ ಕರ್ನಾಟಕ ಸಂಘಟನೆಗಳ ಒಕ್ಕೂಟ, ಕಾರ್ಮಿಕ ಸಂಘಟನೆಗಳ ಒಕ್ಕೂಟ, ನರಗುಂದ ಜನಾಂದೋಲನಗಳ ಮಹಾಮೈತ್ರಿ ಸೇರಿದಂತೆ ಒಟ್ಟು ಎಲ್ಲ ಏನು ರೈತ ಸಂಘದ ಗಳು ಒಟ್ಟಾಗಿ ಸೇರಿಕೊಂಡು ಈ ಒಂದು ಏನು ರೈತರ ಹುತಾತ್ಮ ದಿನಾಚರಣೆಯನ್ನು ನರಗುಂದ ನವಲಗುಂದ ರೈತ ಬಂಡಾಯದ 41ನೆಯ ಹುತಾತ್ಮ ದಿನಾಚರಣೆಯನ್ನು ಇವತ್ತು ಆಯೋಜಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದಿಲ್ಲಿಯಲ್ಲಿ ನಡೀತಾ ಇರುವಂಥ ಏನು ರೈತರ ಹೋರಾಟ ಏನಿದೆ, ಈ ರೈತ ಹೋರಾಟ ಈಗಾಗಲೇ ನಾವು ದಿಲ್ಲಿಯ ರೈತ ಹೋರಾಟವನ್ನು ನೋಡಿದ್ದೇವೆ. ಆ ಒಂದು ಹೋರಾಟ ಆಲ್ಮೋಸ್ಟ್ ಹತ್ತಿರ 1 ವರ್ಷ ಸಮೀಪಿಸುವಂಥ ಒಂದು ಏನು ದಿನ ಬರ್ತಾ ಉಂಟು. ಈ ಒಂದು ರೈತ ಹೋರಾಟ ಏನು 200-250 ದಿನಗಳು ಕಳೆದರೂ ಕೂಡ ಯಶಸ್ವಿಯಾಗಿ ಮುಂದುವರೆಕೊಂಡು ಬಂದಿದೆ. ಆ ಒಂದು ರೈತ ಹೋರಾಟದ ಅನೇಕ ಮಂದಿ ನೇತಾರರು ಅಥವಾ ಮುಖಂಡರಿದ್ದಾರೆ. ಆ ಮುಖಂಡರುಗಳ ಪೈಕಿ ಕೂಡ ಅನೇಕ ಮಂದಿ ಇವತ್ತು ಈ ಒಂದು ಹೋರಾಟದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ದೀಪಕ್ ಲಾಂಬಾ ಇರ್ಬೋದು ಅಥವಾ ಅರ್ನೇಕ್ ಸಿಂಗ್ ಅವರು ಕೂಡ ಈ ಒಂದು ಹೋರಾಟದಲ್ಲಿ ಅಥವಾ ಈ ಒಂದು ಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈಗಾಗಲೇ ಬೆಳಗಿನ ಹೊತ್ತು ಈ ಒಂದು ರೈತ ಸ್ಮಾರಕದಲ್ಲಿ ರೈತ ಮುಖಂಡರುಗಳು ಈ ಒಂದು ಬಂಡಾಯದ ದಿನವನ್ನು ಅಥವಾ ಹುತಾತ್ಮ ದಿನಾಚರಣೆಯನ್ನು ಸ್ಮರಿಸಿದಂಥ ಕಾರ್ಯಕ್ರಮ ಕೂಡ ಬೆಳಗ್ಗೆ ನಡೆಯಿತು. ಆ ನಂತರ ಈ ಒಂದು ಏನು ಸಮಾವೇಶ, ರೈತರ ಸಮಾವೇಶ ಏನು ಈಗಾಗಲೇ ಆಯೋಜನೆಗೆ ಸಿದ್ಧ ಆಗಿದೆ. ಕೃಷಿ ಉಳಿಸಿ ಪ್ರಜಾಪ್ರಭುತ್ವ ಉಳಿಸಲು ಸಂಕಲ್ಪ ದಿನ ಅಂತ ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಭಾಗವಹಿಸಿರುವಂಥ ರೈತರು ಇವತ್ತಿನ ಸಂದರ್ಭದಲ್ಲಿ ಕೋವಿಡ್ನ ಪ್ರೋಟೋಕಾಲ್ ಇರುವುದರಿಂದ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದಾರೆ. ನೀವು ವಿಜುವಲ್ಗಳಲ್ಲಿ ನೋಡ್ತಾ ಇರಬಹುದು. ಈ ಒಂದು ಸಮಾವೇಶಕ್ಕೆ ಸಿದ್ಧತೆಗಳು ನಡೀತಾ ಇರುವಂಥದ್ದು, ರೈತರು ಬರ್ತಾ ಇರುವಂಥದ್ದು. ಕರ್ನಾಟಕದ ಬೇರೆ ಬೇರೆ ಭಾಗಗಳಿಂದ ಈ ಒಂದು ಗದಗ ಜಿಲ್ಲೆಯ ನರಗುಂದಕ್ಕೆ ಇವತ್ತು ಆಗಮಿಸಿದಂಥ ರೈತರು ಅಥವಾ ರೈತ ಸಂಘಟನೆಯ ಕಾರ್ಯಕರ್ತರುಗಳು ಈ ಒಂದು ಏನು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಹುಶಃ ಈ ಮಧ್ಯಾಹ್ನ ಪೂರ್ತಿ ಒಂದು ಸಮಾವೇಶ ನಡೀಲಿಕ್ಕಿದೆ. ಇನ್ನಷ್ಟು ಸಂಖ್ಯೆಯಲ್ಲಿ ರೈತರು ಈ ಭಾಗಕ್ಕೆ ಅಥವಾ ಈ ಒಂದು ಸಮಾವೇಶದಲ್ಲಿ ಭಾಗಿಗಳಾಗಲಿಕ್ಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘದ ಅಥವಾ KPRS ಕರ್ನಾಟಕ ಪ್ರಾಂತ ರೈತ ಸಂಘದ ಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಾನು ಈಗಾಗಲೇ ಹೇಳಿದಾಗ ಇನ್ನು 41ನೆಯ ಈ ಒಂದು ರೈತ ಬಂಡಾಯದ ನೆನಪು ಅಥವಾ ಹುತಾತ್ಮ ದಿನಾಚರಣೆ ಅಂತ, ರೈತ ಹುತಾತ್ಮ ದಿನಾಚರಣೆ ಅಂತ ಭಾರಿ ದೊಡ್ಡ ಒಂದು ಏನು ಐತಿಹಾಸಿಕ ಕನ್ನಡದ ನೆಲದಲ್ಲಿ ರೈತ ಬಂಡಾಯದ ಭಾರಿ ದೊಡ್ಡ ಒಂದು ಐತಿಹಾಸಿಕ ಸ್ಮರಣೆಯ ದಿನ. ಈ ಸಂದರ್ಭದಲ್ಲಿ ನಾನು ನಮ್ಮ ಜೊತೆಗೆ ಡಾಕ್ಟರ್ ಚಂದ್ರ ಪೂಜಾರಿ ಅವರು, ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನಿವೃತ್ತ ಪ್ರೊಫೆಸರ್ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಎಸ್ ಸರ್, ಈಗ ಈ ಒಂದು ನರಗುಂದ ನವಲಗುಂದ ರೈತ ಬಂಡಾಯವನ್ನು ನೀವು ನೆನಪಿಸಿಕೊಳ್ಳುವುದಾದರೆ ಅಥವಾ ಆ ಒಂದು ಹೋರಾಟದ ಹಿನ್ನೆಲೆ ಬಗ್ಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಕರ್ನಾಟಕದ ಮಟ್ಟಿಗೆ ಅಷ್ಟೊಂದು ವಾಯ್ಲೆಂಟ್ ರೈತ ಹೋರಾಟ ನಾನು ನೋಡಿಲ್ಲ. ಒಂದು. ಎರಡನೇದ್ದು, ಒಂದು ರೈತ ಹೋರಾಟವೇ ಒಂದು ಸರ್ಕಾರವನ್ನು ಉರುಳಿಸಿದ್ದನ್ನು ಕೂಡ ನಾನು ನೋಡಲಿಲ್ಲ. ಅಂತ ಪಾಸಿಬಿಲಿಟಿ ಈ ಬಾರಿ ಇರಬಹುದು ಅಂತ ಅನಿಸ್ತದೆ ನನಗೆ. ಅಂದ್ರೆ ಡೆಲ್ಲಿಯ ಅವರ ಹೋರಾಟ ನೋಡಿದರೆ ಅದು ಕೂಡ ಈ ನರಗುಂದ ನವಲಗುಂದದ
ಹೋರಾಟಕ್ಕೆ ಹ್ಮ್ ಮತ್ತೊಂದು ಸೇರ್ಪಡೆ ಆಗ್ಬಹುದು ಅಂತ ಅನಿಸುತ್ತೆ ಸರ್. ಸರ್ಕಾರವನ್ನು ಉರುಳಿಸಬಹುದಾದ ಹೋರಾಟ ಅದು ಕೂಡ. ಹ್ಮ್ 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 ಸೊ ಇಲ್ಲಿ ಒಂದು ಕಡೆಗೆ ನನಗೆ ಅವತ್ತು ಗುಂಡೂರಾವ್ ಮುಖ್ಯಮಂತ್ರಿ ಆಗಿದ್ರು. ಸರಿ. ಹಿಂದೆ ಈಗ ಕೇಂದ್ರದಲ್ಲಿ ಹೇಗೆ ಹ್ಮ್ ಜನರ ಬಗ್ಗೆ ಏನು ಸೂಕ್ಷ್ಮತೆ ಇಲ್ಲದ ಆಡಳಿತ ಇತ್ತ, ಹ್ಮ್ ಅದೇ ರೀತಿ ಆಡಳಿತ ಗುಂಡೂರಾವ್ ಕೂಡ ಮಾಡ್ತಾ ಇದ್ರು. ಸರಿ. ಅವರೊಬ್ರು ಆಕ್ಸಿಡೆಂಟಲ್ ಚೀಫ್ ಮಿನಿಸ್ಟರ್. ಅನಿರೀಕ್ಷಿತವಾಗಿ ಎಮರ್ಜೆನ್ಸಿ ಟೈಮ್ ಅಲ್ಲಿ ಸಂಜಯ್ ಗಾಂಧಿ ಇಂದಿರಾ ಗಾಂಧಿಯ ಕೃಪೆಗೆ ಒಳಗಾಗಿ ದೇವರಾಜರ ಸೋದ ನಂತರ ಸೊ ಬಂದವರವರು. ದೇವರಾಜ ಅರಸರಿಗೆ ಹೋಲಿಸಿದ್ರೆ ಅದೊಂಥರ ಉತ್ತರ ದಕ್ಷಿಣ ಇದ್ದ ಹಾಗೆ. ಹೌದು, ಖಂಡಿತ. ಹೌದು. ಸೊ ಒಂದು ಆ ಇಡೀ ರೈತ ಹೋರಾಟಕ್ಕೆ ಮುಖ್ಯ ಕಾರಣ ಸರ್ಕಾರದ ಅಂದ್ರೆ ಒಂಥರ ನಿರ್ಲಕ್ಷ್ಯ. ಒಂದು ಕಡೆಗೆ ನೋಡಿ, ಆ ನರಗುಂದ ನವಲಗುಂದ ಅದೀಗ ಗದಗ ಜಿಲ್ಲೆಯ ಭಾಗ ತಾಲೂಕು, ಬಟ್ ಹಿಂದೆ ಧಾರವಾಡ ಜಿಲ್ಲೆಯ ಭಾಗ ಆಗಿತ್ತು. ತುಂಬಾ ಹಿಂದುಳಿದ ಪ್ರದೇಶ, ನೀರಾವರಿ ಇರ್ಲಿಲ್ಲ ಅದಕ್ಕೆ. ಸೊ ಆ ಮಲಪ್ರಭಾ ನದಿಗೆ ನವಿಲು ತೀರ್ಥದಲ್ಲಿ ಒಂದು ಬ್ಯಾರೇಜ್ ಕಟ್ಟಿದ್ರು. ಸೊ ಆ ಬ್ಯಾರೇಜ್ ಬಂದ ನಂತರ ಅಲ್ಲಿ ರೈತರು ಸ್ವಲ್ಪ ಕೃಷಿ ಚೆನ್ನಾಗಿ ಮಾಡ್ಲಿಕ್ಕೆ ಆರಂಭ ಮಾಡಿದ್ರಲ್ಲ, ಅವರಿಗೆ ಒಂದು ಊಹೆ ಇತ್ತು, ಈ ಬ್ಯಾರೇಜ್ ಬಂದ್ರೆ ನಮ್ಮ ಬದುಕು ಉತ್ತಮ ಆಗ್ತದೆ ಅಂತ. ಸೊ ಅದೇ ಹೊತ್ತಿಗೆ ಏನಾಯ್ತು ಅಂತ ಹೇಳಿದ್ರೆ, ಅವರು ದೊಡ್ಡ ಮಟ್ಟಿಗೆ ಕಾಟನ್ ಬೆಳೀತಾ ಇದ್ರು. ಕಾಟನ್ ಬೆಳೆಗೆ ಅವರಿಗೆ ಮಾರಿದ ಸೀಡ್ ಇದೆಲ್ಲ ಸರ್ಕಾರದ್ದು ಮತ್ತೆ ಹೊರಗಿಂದ ಎರಡು ಕೂಡ ಸರಿಯಾಗಿ ಉತ್ಪನ್ನ ಕೊಡದೆ ರೈತರು ತುಂಬಾ ನಷ್ಟ ಅನುಭವಿಸ್ತಾ ಇದ್ರು ಆಗ. ಅದೇ ಸಂದರ್ಭದಲ್ಲಿ ಸರ್ಕಾರ ಆ ಬ್ಯಾರೇಜ್ ಖರ್ಚು ಇದೆಲ್ಲ ಅದನ್ನು ಎಕರೆಗೆ 1,500 2,000 ತನಕ ಲೆವಿ ಹಾಕಿ ಕಲೆಕ್ಟ್ ಮಾಡ್ಲಿಕ್ಕೆ ಹೊರಟಿದ್ದು ರೈತರಿಂದ. ಒಂದು ಕಡೆಗೆ ರೈತರು ಈಗಾಗಲೇ ಬೆಳೆ ಎಲ್ಲ ನಷ್ಟ ಆಗಿ ಬಾರಿ ಕಷ್ಟದಲ್ಲಿದ್ರು. ಅದರ ಮೇಲೆ ಇದರ ಲೆವಿ ಬಂದದ್ದು ರೈತರಿಗೆ ನುಂಗಲಾರ್ದ ತುತ್ತಾಯ್ತು. ಅವರು ಕೇಳಿಕೊಂಡ್ರೆ ಸರ್ಕಾರದಲ್ಲಿ ಹಾಕ್ಬೇಡಿ, ಈಗ ನಾವು ಬಾರಿ ಕಷ್ಟದಲ್ಲಿದ್ದೇವೆ, ಮುಂದೆ ನೋಡಿಕೊಳ್ಳುವ ಅಂತೇಳಿ. ಸರ್ಕಾರ ಕ್ಯಾರ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ನಾನು ಹೇಳಿದಲ್ಲ, ಅದೇನು ಜನಪರ ಸರ್ಕಾರ ಅಲ್ಲ, ಎಲ್ಲೋ ತಂದು ಇಕ್ಕಿದೊಬ್ಬ ಮುಖ್ಯಮಂತ್ರಿ. ಸೊ ಅದರ ವಿರುದ್ಧ ಪ್ರತಿಭಟನೆ, ರೈತರು ಬಾರಿ ಶಾಂತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು. ಅವರೇನು ಹೋರಾಟ ಮಾಡ್ಲಿಕ್ಕೆ ವೈಲೆಂಟ್ ಮಾಡ್ಲಿಕ್ಕೆ ಹೋದವ್ರೆ ಅಲ್ಲ. ತಹಸೀಲ್ದಾರ್ ಕಚೇರಿಗೆ ನಮ್ ಕೊಡ್ಲಿಕ್ಕೆ ಹೋಗೋರು, ಮತ್ತೆ ಮಧ್ಯದಲ್ಲಿ ತಹಸೀಲ್ದಾರ್ ಏನೋ ಸರಿಯಾಗಿ ಸ್ಪಂದಿಸಲಿಲ್ಲ ಅಂತೇಳಿ ತಹಸೀಲ್ದಾರ್ ಕಚೇರಿಗೆ ನುಗ್ಗಬಾರ್ದು ಅಂತ ಅಡ್ಡ ಹಾಕಿದ್ರು ಕಾಣ್ತದೆ. ಅದರ ಮಧ್ಯೆ ಕೂಡ ತಹಸೀಲ್ದಾರ್ ಕಚೇರಿ ಓಪನ್ ಮಾಡಿ ಒಳಗೆ ಹೊತ್ತು ನೋಡಿ ಇವರು ಕಚೇರಿಗೆ ನುಗ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅಷ್ಟೊತ್ತಿಗೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಫೈರಿಂಗ್ ಮಾಡಿದ್ರು. ಸ್ಥಳದಲ್ಲಿ ಒಬ್ಬ ರೈತ ಮೃತಪಟ್ಟರು, ಯುವಕ. ಅದರಿಂದ ರೊಚ್ಚಿಗೆದ್ದ ರೈತರು ಆ ಇನ್ಸ್ಪೆಕ್ಟರ್ ಅಟ್ಯಾಕ್ ಮಾಡಿದ್ರು, ತಹಸೀಲ್ದಾರ್ ಕಚೇರಿಗೆ ನುಗ್ಗಿದ್ರು, ಬೆಂಕಿ ಹಾಕಿ ಇರ್ಬೋದು. ಸೊ ಒಟ್ಟಾಗಿ ಅಂದ್ರೆ ಒಬ್ರು ಪೊಲೀಸ್ ಅಧಿಕಾರಿ ಮತ್ತೊಬ್ರು ಪೊಲೀಸು, ಇಬ್ರು ರೈತರು ಮೃತಪಟ್ಟಿದ್ದಾರೆ. ಸೊ ಇಟ್ ವಾಸ್ ಎ ಗ್ರೇಟ್, ನನ್ನ ಪ್ರಕಾರ ವಾಯ್ಲೆಂಟ್ ರೈತ ಚಳವಳಿ ಅದನ್ನು ಕರ್ನಾಟಕದ ಇತಿಹಾಸದಲ್ಲಿ. ಬ್ರಿಟಿಷರ ಟೈಮಲ್ಲಿ ಅಂಥದ್ದೆಲ್ಲ ನಡೆದಿರ್ಬೋದು. ತಕ್ಷಣದ ಪ್ರತಿಕ್ರಿಯೆ ಅದು, ತಕ್ಷಣದ ಪ್ರತಿಕ್ರಿಯೆ. ಹೌದೌದು, ಅಂದ್ರೆ ಸ್ಪಾಂಟೇನಿಯಸ್, ಅವ್ರೇನ್ ಪ್ಲಾನ್ ಮಾಡಿ ಹೋದಲ್ಲ ಅಲ್ಲಿಗೆ. ಅಂದ್ರೆ ನಾವು ಅಟ್ಯಾಕ್ ಮಾಡ್ಬೇಕು, ಕೊಲ್ಲಬೇಕು ಅಂತದೇನ್ ಮಾಡಿ ಹೋದವರಲ್ಲ. ಅವರು ಶಾಂತ ರೀತಿಯಲ್ಲೇ ಪ್ರತಿಭಟನೆ ಮಾಡ್ತಾ ಇದ್ರು. ಇದಕ್ಕೆ ನಾನು ಹೇಳಿದಲ್ಲ, ಪೊಲೀಸ್ ಇನ್ಸ್ಪೆಕ್ಟರ್ ಫೈರಿಂಗ್ ಮಾಡದಿದ್ರೆ ಆ ಗಲಭೆ ನಡೀತಾ ಇರ್ಲಿಲ್ಲ. ಸೊ ಅದು ಹೇಳಿದ್ರೆ ಮೇಲಧಿಕಾರಿಗಳು ಒಂಥರ ಜನಪರ ಇದ್ರೆ ಇದೆಲ್ಲ ನಡೆಯುದು ಮಾಮೂಲು. ತಳಮಟ್ಟದಲ್ಲೂ ಅದೇ ಮೆಂಟಾಲಿಟಿ ಮುಂದುವರಿತದೆ. ಈಗ ಇದೆ ಅಲ್ವಾ, ಅದೇ ಸ್ಥಿತಿ. ಅದು ಆಯ್ತು ಅಲ್ಲಿಗೆ. ಆ ನಂತರ 72 ಇಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ನೆಲ ಕಚ್ಚಿತು. ಜನತಾ ಪಾರ್ಟಿ, ಜನತಾ ದಳನ
ಗೆದ್ದು ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿ ಆದರು. ಹೌದು. ಸೊ ನನ್ನ ಮಟ್ಟಿಗೆ ಇದೊಂದು ಇತಿಹಾಸ ಸೃಷ್ಟಿಸಿದ ರೈತ ಬಂಡಾಯ. ಮತ್ತೆ ಇವತ್ತಿಗೆ ನಾನು ಹೇಳಿದಲ್ಲ, ಇವತ್ತು ಡೆಲ್ಲಿಯಲ್ಲಿ ಏನು ಹೋರಾಟ ನಡೀತಾ ಇದೆ ಅದಕ್ಕೆ ಇದು ಪ್ರೇರಣೆ ಕೂಡ ಆಗ್ಬಹುದು. ಅಂದ್ರೆ ರೈತರು ಮನಸ್ಸು ಮಾಡಿದ್ರೆ ಒಂದು ಸರ್ಕಾರವನ್ನೇ ಬೀಳಿಸಬಹುದು ಅಂತ ಹೇಳೋ ಪಾಠ ಇಲ್ಲಿಂದ ಬಂದಿದೆ. ಇದು ಬಾರಿ ಮುಖ್ಯವಾದ ಒಂದು ಪಾಠ. ಇದರ ಡೆಲ್ಲಿ ಸರ್ಕಾರ ಡೆಲ್ಲಿಯಲ್ಲಿ ಕೂತ ರೈತರನ್ನು ಎಷ್ಟು ನಗಣ್ಯವಾಗಿ ನೋಡ್ತಾ ಇದೆಯೋ ಅದೇ ರೀತಿ ಹಿಂದಿನ ಸರ್ಕಾರ, ಗುಂಡ್ರಾವ್ ಸರ್ಕಾರ ಕೂಡ ರೈತರನ್ನು ನೋಡ್ತಾ ಇತ್ತು. ಸೊ ಅದರ ಪ್ರತಿಫಲವಾಗಿ ಆ ಸರ್ಕಾರವನ್ನು ಉರುಳಿಸುವಷ್ಟು ರೈತರು ಬಲಗೊಂಡ್ರು. ಸೊ ಡೆಲ್ಲಿಯ ಹೋರಾಟ ಕೂಡ ನನ್ನ ಮಟ್ಟಿಗೆ ನರಗುಂದದ ರೀತಿಯಲ್ಲೇ ಮುಂದಿನ ದಿನಗಳಲ್ಲಿ ಸರ್ಕಾರವನ್ನು ಉರುಳಿಸುವ ಮಟ್ಟಕ್ಕೆ ಹೋಗಲೂಬಹುದು ಅಂತ ಒಂದು ಅನಿಸಿಕೆ ಇದೆ ನನಗೆ. ಎಸ್ 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 ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು. ಎಸ್ ಇದು ಚಂದ್ರ ಪೂಜಾರಿ ಅವರ ಡಾಕ್ಟರ್ ಚಂದ್ರ ಪೂಜಾರಿ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರೊಫೆಸರ್. ಎಸ್ ನರಗುಂದ ನವಲಗುಂದ ರೈತ ಹೋರಾಟ ಯಾವ ರೀತಿ 40 ವರ್ಷಗಳ ಹಿಂದೆ ಅದು ಆರಂಭವಾದ ದಿನವನ್ನು ಅಥವಾ ನಂತರ ಅದು ಪಡೆದಂಥ ಒಂದು ಏನು ಅದು ಸ್ಪಾಂಟೇನಿಯಸ್ಸಾಗಿ ರೈತರು ಬಂಡಾಯದ ಸ್ವರೂಪದಲ್ಲಿ ಹೋರಾಟವನ್ನು ಸಂಘಟಿಸಿದ ಆ ವಿಚಾರವನ್ನು ಅವರು ನೆನಪಿಸಿಕೊಂಡರು. ಎಸ್ ದೆಹಲಿಯಲ್ಲಿ ರೈತರು ನಡೆಸ್ತಾ ಇರುವಂಥ ಹೋರಾಟ ಇವಾಗಲೇ 7-8 ತಿಂಗಳು ಏನು ಆಗ್ತಾ ಬಂತು. ಎಸ್ ಈ ಹೋರಾಟದಲ್ಲಿ ಕೂಡ ಸುಮಾರು ಆಸುಪಾಸು 2 ಲಕ್ಷದಷ್ಟು ರೈತರು ನಿರಂತರವಾಗಿ ಭಾಗಿಗಳಾಗಿದ್ದಾರೆ ಮತ್ತು ಭಾಗವಹಿಸ್ತಾನೂ ಕೂಡ ಇದ್ದಾರೆ. ಎಸ್ ಕೃಷಿ ಮಸೂದೆಯನ್ನು ವಾಪಸ್ ಪಡೆಯದಿದ್ದರೆ ನಾವು ದಿಲ್ಲಿಯ ಗಡಿ ಭಾಗಗಳಿಂದ ಅಥವಾ ಪ್ರತಿಭಟನೆ ನಡೆಸ್ತಾ ಇರುವಂಥ ಸ್ಥಳದಿಂದ ವಾಪಸ್ ಹೋಗುವುದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಎಸ್ ನಾನು ಈ ಒಂದು ಮಾತುಕತೆಯನ್ನು ನ್ಯೂಸ್ ಆ್ಯಂಡ್ ವೇವ್ಸ್ ಅನ್ನಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಎಸ್ ಥ್ಯಾಂಕ್ ಯು.